ಬಹುತೇಕ ಕಾರ್ಯಚಟುವಟಿಕೆಗಳನ್ನು ಸ್ಥಿತಗೊಳಿಸಿ ಮುಚ್ಚುವ ಹಂತದಲ್ಲಿರುವ ಪಡುಬಿದ್ರೆಯ ಸುಜ್ಲಾನ್ ಕಂಪನಿಯು ಬೆನ್ನು ಬಿಡದ ಬೇತಾಳನಂತೆ ಸಾರ್ವಜನಿಕರನ್ನ ಕಾಡ್ತಾ ಇದ್ದು, ಇದೀಗ ನಿರಂತರವಾಗಿ ಸಾರ್ವಜನಿಕ ರಸ್ತೆಗೆ ಕಂಪನಿಯ ಆವರಣ ಗೋಡೆಗಳು ಉರುಳ್ತಾ ಇದ್ದು ಜನರಿಗೆ ಪ್ರಾಣ ಭಯ ಒಡ್ತಾ ಇದೆ. ಈ ಬಗ್ಗೆ ಮಾತನಾಡಿದ ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯೆ ಜಾನಕಿ ಜೋಗಿ ಅವರು, ಪಡುಬಿದ್ರೆಯಲ್ಲಿ ಭೂ ಮಾಫಿಯಾಕ್ಕೆಂದೇ ಹುಟ್ಟಿಕೊಂಡಿತ್ತು ಎಂಬಂತಿರುವ ಸುಜ್ಲಾನ್ ಕಂಪನಿ ಜನರಿಂದ 650 ಎಕರೆ ಭೂಮಿಯನ್ನ ಒತ್ತಾಯಪೂರ್ವಕವಾಗಿ ಪಡೆದು ಒಂದಿಷ್ಟು ಜಾಗದಲ್ಲಿ ತಮ್ಮ ಚಟುವಟಿಕೆ ಆರಂಭಿಸಿದ ಕಂಪನಿ ಸುತ್ತಲೂ ಆವರಣಗೋಡೆಯನ್ನ ನಿರ್ಮಿಸಿತ್ತು. ಇದೀಗ ಅವೈಜ್ಞಾನಿಕವಾಗಿ ನಿರ್ಮಿಸಿದ ಆವರಣಗೋಡೆಗಳು ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರು ಓಡಾಡುವ ರಸ್ತೆಗೆ ಉರುಳ್ತಾ ಇದ್ದು ಪ್ರಾಣ ಭಯ ಒಡ್ತಾ ಇದೆ. ಮಳೆಗಾಲ ಬಂತೆಂದ್ರೆ ನಿರಂತರವಾಗಿ ಆವರಣಗೋಡೆ ಉರುಳ್ತಾ ಇದ್ದು ಕಂಪನಿ ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅಂತ ಆರೋಪಿಸಿದ್ರು. ಈ ಬಗ್ಗೆ ಪರಿಶೀಲಿಸುವ ಭರವಸೆಯನ್ನ ಕಾಪು ತಹಶೀಲ್ದಾರ್ ಮೊಹಮ್ಮದ್ ಇಸಾಕ್ ರವರು ನೀಡಿದ್ದು ಇಲ್ಲಿಯ ಜನ ನಿರೀಕ್ಷೆಯಲ್ಲಿದ್ದಾರೆ. NH ರಸ್ತೆ ವೀರಭದ್ರ ರಸ್ತೆಯಿಂದ ಸೀದಾ ಅವರಾಲ್ಮಟ್ಟು ರಸ್ತೆಗೆ ಹೋಗುವ ದಾರಿ ಇದು. ಸುಜ್ಲಾಮ್ ಬೋರ್ಡರ್ ಕಟ್ಟಿದ್ದಾರೆ ಅವರು, ಕಳಪೆ ಕಾಮಗಾರಿ. ಈಗ ನಿನ್ನೆ ರಾತ್ರಿ ಅದು ಬಿದ್ದಿದೆ, ಬಿದ್ದು ಎಲ್ಲ ರಸ್ತೆಗೆ ಬಿದ್ದಿದೆ, ಜನಗಳಿಗೆ ಓಡಾಡಲಿಕ್ಕೆ ಕಷ್ಟ. ಮತ್ತು ಅವರು ಕಳಪೆ ಕಾಮಗಾರಿ ಮಾಡಿದ್ದಾರೆ. ಕಳಪೆ ಕಾಮಗಾರಿ ಮಾಡಿದ್ದರಿಂದ ವರ್ಷ ಇದೇ ರೀತಿ ಬರ್ತಾ ಉಂಟು. ಈಗ ಅವರು ಸುಜ್ಲಾಮ್ನವರನ್ನು ತರಿಸಿ ನಾವು ಕೆಲಸ ಮಾಡಿಸಿದ್ದೇವೆ, ಆದರೆ ಇನ್ನು ಮುಂದೆ ಹೀಗೆ ಆಗಬಾರ್ದು. ಇದನ್ನು ಸರಿಯಾಗಿ ಮಾಡಿ